Hello friends, welcome to Anusha Vlogs. ಇವತ್ತು ನಾನೊಂದು ಗೋಲ್ಡನ್ ಪೀಲ್ ಆಫ್ ಮಾಸ್ಕ್ ಬಗ್ಗೆ ರಿವ್ಯೂ ಹಾಗೆ ಡೆಮೋ ತೋರಿಸ್ತಾ ಇದ್ದೇನೆ. ಸೊ ಆ ಗೋಲ್ಡನ್ ಪೀಲ್ ಆಫ್ ಮಾಸ್ಕ್ ನಿಜವಾಗ್ಲೂ ನಮ್ಮ ಸ್ಕಿನ್ ಮೇಲೆ ವರ್ಕ್ ಆಗುತ್ತಾ ಅಥವಾ ನ್ಯಾಚುರಲ್ ಗ್ಲೋ ಕೊಡುತ್ತಾ ಅಂತ ನೋಡೋಕ್ಕಿಂತ ಮೊದಲು ಯಾರಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಎವರ್ಯೂತ್ ನ್ಯಾಚುರಲ್ಸ್ ಅವರದ್ದು ಗೋಲ್ಡನ್ ಪೀಲ್ ಆಫ್ ಮಾಸ್ಕ್ ವಿತ್ 24 ಕ್ಯಾರೆಟ್ ಗೋಲ್ಡ್. ಇದು ಈ ಥರ ಪ್ಯಾಕೇಜಿಂಗಲ್ಲಿ ಬರುತ್ತೆ. ಅದೇ ರೀತಿ ಇದರಲ್ಲಿ ದೊಡ್ಡ ಪ್ಯಾಕೆಟ್ ಕೂಡ ಬರುತ್ತೆ ಅಥವಾ ಸಣ್ಣ ಸಣ್ಣ ಸ್ಯಾಶೆಯಲ್ಲಿ ಕೂಡ ಸಿಗುತ್ತೆ. ಸೊ ಇದು 50 ಗ್ರಾಮ್ಸ್, ಇದು 70 ರುಪೀಸಲ್ಲಿ ಬರುತ್ತೆ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 15 ಮಿನಿಟ್ಸಲ್ಲಿ ನಿಮಗೊಂದು ನ್ಯಾಚುರಲ್ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ ಅಂತ. ಸೊ ಹಾಗೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಕೂಡ ಅಷ್ಟೇ ನಿಮಗೆ ಹೇಗೆ ಯೂಸ್ ಮಾಡೋದು, ಹಾಗೆ ಅದರ ಇಂಗ್ರೀಡಿಯೆಂಟ್ಸ್ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಹಿಂದ್ಗಡೆ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇದು ನಿಮ್ಮ ಡೆಡ್ ಸ್ಕಿನ್ಸನ್ನು ರಿಮೂವ್ ಮಾಡುತ್ತೆ, ಹಾಗೆ ನಿಮ್ಮ ಸ್ಕಿನ್ ಪೋರ್ಸಲ್ಲೆಲ್ಲ ಡರ್ಟ್ಸ್ ಎಲ್ಲ ಏನಾದರೂ ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ, ಆಕ್ಸಿಜನ್ ಸಪ್ಲೈ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಒಂದು 15 ಮಿನಿಟ್ಸಲ್ಲಿ ನಿಮಗೊಂದು ನ್ಯಾಚುರಲ್ ಗೋಲ್ಡನ್ ಗ್ಲೋ ಕೂಡ ಕೊಡುತ್ತೆ ಅಂತ. ಸೊ ಅದು ನಿಜವಾಗ್ಲೂ ಗೋಲ್ಡನ್ ಗ್ಲೋ ಬರುತ್ತಾ ಇದನ್ನು ಯೂಸ್ ಮಾಡಿದ್ರೆ ಅಂತ ಒಂದ್ಸಲ ನೋಡುವ. ಸೊ ಇವಾಗ ನಾನು ಇದನ್ನು ನಿಮಗೆ ನನ್ನ ಫೇಸ್ ಮೇಲೆ ಅಪ್ಲೈ ಮಾಡಿ ತೋರಿಸ್ತೇನೆ. ಸೊ ಇದನ್ನು ಅಪ್ಲೈ ಮಾಡೋಕ್ಕಿಂತ ಮೊದಲು ನಿಮ್ಮ ಫೇಸನ್ನು ಚೆನ್ನಾಗಿ ಒಂದ್ಸಲ ವಾಶ್ ಮಾಡಿ ಪ್ಯಾಟ್ ಡ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಟೆಕ್ಸ್ಚರಲ್ಲಿ ಬರುತ್ತೆ. ಸಣ್ಣ ಸಣ್ಣ ಗೋಲ್ಡ್ ಪಾರ್ಟಿಕಲ್ಸ್ ಇದ್ದಾಗೆ ಇದೆ ಈ ಜೆಲ್ಲಲ್ಲಿ. ಸೊ ಇದನ್ನು ನೀವು ಅಪ್ಲೈ ಮಾಡುವಾಗ ತುಂಬ ತಿನ್ ಲೇಯರಲ್ಲಿ ಅಪ್ಲೈ ಮಾಡಿಬಿಡಿ, ಯಾಕಂದರೆ ಅದು ಪೀಲ್ ಆಫ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ತುಂಬ ತಿಕ್ ಕೂಡ ಅಪ್ಲೈ ಮಾಡಿಬಿಡಿ, ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಅಪ್ಲೈ ಮಾಡಿ. ಹಾಗೆ ನಿಮ್ಮ ಈ ಕಣ್ಣು ಏರಿಯಾದಲ್ಲಿ, ಕಣ್ಣು ಕೆಳಗಡೆ ಅಂತ ಅಪ್ಲೈ ಮಾಡಲಿಕ್ಕೆ ಹೋಗಲೇಬೇಡಿ ಗೈಸ್. ಹಾಗೆ ನಿಮ್ಮ ಸೆನ್ಸಿಟಿವ್ ಸ್ಕಿನ್ ಆದರೆ ಖಂಡಿತವಾಗ್ಲೂ ನೀವು ಇದನ್ನು ಪ್ಯಾಚ್ ಟೆಸ್ಟ್ ಮಾಡಿನೇ ಅಪ್ಲೈ ಮಾಡಿ. ಸೊ ನಾನು ಸುಮಾರು ಜನ ಹೇಳಿದ ಕೂಡ ನೋಡಿದ್ದೇನೆ ಯೂಟ್ಯೂಬಲ್ಲಿ, ಇದರಿಂದ ಈ ಗೋಲ್ಡನ್ ಪೀಲ್ ಆಫ್ ಮಾಸ್ಕಿಂದ ನೀವು ನಿಮ್ಮ ಫೇಶಿಯಲ್ ಹೇರ್ ಕೂಡ ರಿಮೂವ್ ಮಾಡ್ಬೋದು ಅಂತ. ಅದನ್ನು ಕೂಡ ಇವತ್ತು ಚೆಕ್ ಮಾಡ್ತಾ ಇದ್ದೇನೆ ನಾನು, ಫೇಶಿಯಲ್ ಹೇರ್ ರಿಮೂವ್ ಆಗುತ್ತಾ ಇಲ್ವಾ ಅಂತ. ಸೊ ಫ್ರೆಂಡ್ಸ್, ನೀವು ಇದನ್ನು ಕಣ್ಣಿಂದ ತುಂಬ ಸ್ವಲ್ಪ ದೂರದಲ್ಲೇ ಅಪ್ಲೈ ಮಾಡಿ, ಯಾಕಂದ್ರೆ ನನಗೆ ಅಪ್ಲೈ ಮಾಡಿದ ನಂತರ ಸ್ವಲ್ಪ ಕಣ್ಣು ಫ್ರೇಗ್ರೆನ್ಸಿಂದ ಏನೋ ಗೊತ್ತಿಲ್ಲ, ಸ್ವಲ್ಪ ಉರಿ ಬರ್ತಾ ಇದೆ. ಹಾಗೆ ಇದನ್ನು ಅಪ್ಲೈ ಮಾಡುವಾಗ ತುಂಬ ಈವನ್ ಆಗಿ ಅಪ್ಲೈ ಮಾಡಿ, ಒಂದು ಕಡೆ ತಿನ್ ಲೇಯರ್ ಇನ್ನೊಂದು ಕಡೆ ತುಂಬ ದಪ್ಪದಲ್ಲಿ ಹಾಕೋದು, ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಪೀಲ್ ಆಫ್ ಮಾಡುವಾಗ ಒಂದು ಕಡೆ ಪೀಲ್ ಆಫ್ ಆಗುತ್ತೆ, ಇನ್ನೊಂದು ಕಡೆ ಆಗೋದಿಲ್ಲ. ಸೊ ಫ್ರೆಂಡ್ಸ್, ನಂದೀಗ ಎಲ್ಲ ಫೇಸ್ ಮೇಲೆ ಈ ಪೀಲ್ ಆಫ್ ಮಾಸ್ಕ್ ಅಪ್ಲೈ ಮಾಡಿದ್ದೇನೆ. ಸೊ ಇದನ್ನು ಕಂಪ್ಲೀಟ್ಲಿ ಡ್ರೈ ಆಗಲಿಕ್ಕೆ ಬಿಡಬೇಕು, ಸ್ವಲ್ಪನೂ ಕೂಡ ಎಲ್ಲಿ ಕೂಡ ವೆಟ್ ಇರಬಾರ್ದು, ಪೂರ ಕಂಪ್ಲೀಟಾಗಿ ಡ್ರೈ ಆಗಬೇಕು, ಆಗ ಮಾತ್ರ ಪೀಲ್ ಆಫ್ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ನಾನಿವಾಗ ಅಪ್ಲೈ ಮಾಡ್ಕೊಂಡಿರೋ ಮಾಸ್ಕ್ ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ಇದು ಡ್ರೈ ಆಗಲಿಕ್ಕೆ ಒಂದು 15ರಿಂದ 20 ನಿಮಿಷ ಆಗಿದ್ದು. ನಾನಿವಾಗ ಇದನ್ನು ಜಾಲೈನಿಂದ ಮೇಲ್ಗಡೆ ಪೀಲ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಹೀಗೆ ಮಾಡೋದ್ರಿಂದ ನಮ್ಮ ಫೇಸ್ ಮೇಲೆ ಇರೋ ಫೇಶಿಯಲ್ ಹೇರ್ಸ್ ಎಲ್ಲ ರಿಮೂವ್ ಆಗಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ನಮ್ಮ ಫೇಶಿಯಲ್ ಹೇರ್ಸ್ ಜಾಸ್ತಿಯಾಗಿ ಡೌನ್ವರ್ಡ್ ಡೈರೆಕ್ಷನಲ್ಲಿ ಅದರ ಗ್ರೋತ್ ಆಗಿರುತ್ತೆ. ಸೊ ನಾವು ಈ ಥರ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಈ ಥರ ಪೀಲ್ ಆಫ್ ಮಾಡ್ಕೊಳ್ಳೋದ್ರಿಂದ ಸೊ ಅದು ರಿಮೂವ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಿಧಾನವಾಗಿ ಈ ಥರ ತೆಗಿತಾ ಬನ್ನಿ. ಈ ಪೀಲ್ ಆಫ್ ಮಾಸ್ಕ್ ರಿಮೂವ್ ಮಾಡುವಾಗ ಯಾವುದೇ ಪೇಯ್ನ್ ಆಗೋದಿಲ್ಲ, ತುಂಬ ಈಸಿಲಿ ಇದು ರಿಮೂವ್ ಆಗುತ್ತೆ. ನಾನಿವಾಗ ಮಾಸ್ಕ್ ರಿಮೂವ್ ಮಾಡಿದ್ದೇನೆ. ಸೊ ಫ್ರೆಂಡ್ಸ್, ನೀವು ಈ ಥರ ಪೀಲ್ ಆಫ್ ಮಾಸ್ಕ್ ಅಪ್ಲೈ ಮಾಡಿ ಅದನ್ನು ರಿಮೂವ್ ಮಾಡಿದ ನಂತರ ಒಂದ್ಸಲ ನಾರ್ಮಲ್ ನೀರಿಂದ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವಾಗ ನಾನು ಜಸ್ಟ್ ಫೇಸ್ ವಾಶ್ ಮಾಡಿ ಬಂದಿದ್ದೇನೆ.
ನೀವು ನೋಡ್ತಿರ್ಬೋದು ನನಗಂತೂ ಏನೂ ಗೊತ್ತಾಗ್ತಾ ಇಲ್ಲ, ಗ್ಲೋ ಕೂಡ ಬರಲಿಲ್ಲ, ಏನೂ ಇಲ್ಲ. ನಾನು ಮೊದಲು ಇದು ಅಪ್ಲೈ ಮಾಡೋಕ್ಕಿಂತ ಮೊದಲು ಹೇಗೆ ಫೇಸ್ ಇರುತ್ತೋ ಸೊ ಹಾಗೇ ಇದೆ. ಬಟ್ ಒಂದು ಸ್ಕಿನ್ ಸ್ವಲ್ಪ ಸಾಫ್ಟ್ ಅಂತ ಅನಿಸ್ತಾ ಇದೆ ನಿಮಗೆ. ಮೋಸ್ಟ್ಲಿ ಡೆಡ್ ಸ್ಕಿನ್ಸ್ ಎಲ್ಲ ಹೋಗಿರ್ಬೋದು, ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸ್ಕಿನ್ ಸ್ವಲ್ಪ ಸಾಫ್ಟ್ ಆಗಿದೆ, ಅದು ಬಿಟ್ಟರೆ ನನಗೆ ಗ್ಲೋ ಬಂದಿದೆ ಅಂತ ಏನು ಅನಿಸ್ತಾ ಇಲ್ಲ ನನಗೆ. ಸೊ ಫ್ರೆಂಡ್ಸ್, ಈ ಥರ ಪೀಲ್ ಆಫ್ ಮಾಸ್ಕ್ ತುಂಬಾ ಬರುತ್ತೆ. ಸೊ ನನಗೆ ಇದಕ್ಕಿಂತ ಬೇರೆ ಇದರಲ್ಲಿ ನನಗೆ ಸ್ವಲ್ಪ ರಿಸಲ್ಟ್ ಒಳ್ಳೆ ಸಿಕ್ಕಿದೆ. ಹಾಗೆ ಹೋಮ್ ರೆಮಿಡೀಸಲ್ಲಿ ನನಗೆ ಸ್ಕಿನ್ ತುಂಬಾ ಒಳ್ಳೆ ಆಗಿದೆ. ಸೊ ಫ್ರೆಂಡ್ಸ್, ಈ ಪೀಲ್ ಆಫ್ ಮಾಸ್ಕಲ್ಲಿ ನನ್ನ ಸ್ಕಿನ್ನಿಗಂತೂ ಏನೂ ಎಫೆಕ್ಟ್ ಆಗಲಿಲ್ಲ, ಯಾವುದೇ ರೀತಿ ಗ್ಲೋ ಬರಲಿಲ್ಲ, ಬರೀ ಸ್ಕಿನ್ ಸ್ವಲ್ಪ ಸಾಫ್ಟ್ ಆಗಿದೆ ಅಷ್ಟೇ. ಹಾಗೆ ಇದರಲ್ಲಿ ಯಾವುದೇ ಫೇಶಿಯಲ್ ಹೇರ್ಸ್ ಕೂಡ ರಿಮೂವ್ ಆಗಲಿಲ್ಲ. ಹಾಗೆ ಇದೆ, ನನಗೆ ಸಣ್ಣ ಸಣ್ಣ ಫೇಶಿಯಲ್ ಹೇರ್ಸ್ ಇದೆ, ಸೊ ಅದು ಯಾವುದು ಕೂಡ ರಿಮೂವ್ ಆಗಲಿಲ್ಲ. ಸೊ ಅದರಿಂದ ಇದು ನನಗೆ ಇನ್ನು ನಾನು ಈ ಪ್ರಾಡಕ್ಟನ್ನು ಬೈ ಮಾಡೋದಿಲ್ಲ. ಸೊ ಇದಕ್ಕಿಂತ ಒಳ್ಳೊಳ್ಳೆ ಪ್ರಾಡಕ್ಟ್ ಬರ್ತದೆ. ನಾನು ಇದನ್ನು 2-3 ಸಲ ಈ ಪೀಲ್ ಆಫ್ ಮಾಸ್ಕ್ ನಾನು ಯೂಸ್ ಮಾಡಿದ್ದೇನೆ. ಸೊ ಆವಾಗಲೂ ನನಗೇನು ಇಫೆಕ್ಟ್ ಗೊತ್ತಾಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ, ನಿಮಗೆ ಹೆಲ್ಪ್ ಆಗೋದಾದರೆ ಆಗಲಿ ಅಂತ. ಸೊ ನೀವು ಯಾರಾದರೂ ಈ ಪೀಲ್ ಆಫ್ ಮಾಸ್ಕ್ ಯೂಸ್ ಮಾಡಿದರೆ ಅದನ್ನು ನನ್ನ ಜೊತೆ ಶೇರ್ ಮಾಡ್ಬೋದು. ನಿಮಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ವ್ಲಾಗ್ಸ್. ಬಾಯ್.